ಸೆಲೂನ್ನಲ್ಲಿ ಹೆಡ್ ಮಸಾಜ್ ಮಾಡುವ ಸಂದರ್ಭ ಕತ್ತನ್ನ ತಿರುಗಿಸಿದ ಹಿನ್ನೆಲೆ ಯುವಕನೊಬ್ಬ ಪಾರ್ಶ್ವವಾಯುವಿಗೆ ತುತ್ತಾಗಿರುವ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ ಸೆಲೂನ್ನಲ್ಲಿ ಆಗಿರುವಂತದ್ದು. ಆದರೂ ಕೂಡ ನಾವು ಈ ಸುದ್ದಿಯನ್ನು ಯಾಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಸೆಲೂನ್ಗೆ ಹೋಗ್ತಾರೆ, ಏನು ಕೂದಲು ಕಟ್ ಮಾಡಿದ ನಂತರ ಸರ್ವೇ ಸಾಮಾನ್ಯ ಒಂದಷ್ಟು ಜನ ಹೆಡ್ ಮಸಾಜ್ ಮಾಡಿಸಿಕೊಳ್ತಾರೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ. ಸೊ ಇಲ್ಲಿ ಇವರು ಸೆಲೂನ್ನಲ್ಲಿ ಮಸಾಜ್ ಎಲ್ಲ ಮಾಡಿಸಿದ್ದಾರೆ. ಆನಂತರ ಮನೆಗೆ ಕೂಡ ಬಂದಿದ್ದಾರೆ. ಮನೆಗೆ ಬಂದ ಮೇಲೆ ಅವರಲ್ಲಿ ಮಾತನಾಡುವಾಗ ಸ್ವಲ್ಪ ಮಾತನಾಡುವ ಸಾಮರ್ಥ್ಯ ಅಂದರೆ ಅವರು ಸ್ವಲ್ಪ ಮಾತಾಡಲಿಕ್ಕೆ ಕಷ್ಟ ಆಗಲಿಕ್ಕೆ ಆರಂಭ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ, ಅಂದರೆ ಇದೆಲ್ಲವೂ ಕೂಡ ಇಮಿಡಿಯೇಟ್ ಆದದಲ್ಲ, ಆನಂತರ ಸ್ವಲ್ಪ ಹೊತ್ತಾದಮೇಲೆ ಎಡಭಾಗದಲ್ಲಿ ಬಲಹೀನತೆ ಉಂಟಾಗುತ್ತೆ. ಸೊ ಇಲ್ಲಿ ಬಲವಂತದಿಂದ ಕತ್ತನ್ನು ತಿರುಗಿಸಿರುವ ಕಾರಣ ಅಪಧಮನಿಗಳ ಒಳಪದರಗಳು ಹರಿದು ಹೋಗಿ ಮೆದುಳಿಗೆ ರಕ್ತದ ಹರಿವು ಸ್ಥಗಿತ ಆಗಿದೆ. ಏನು ತಿರುಗಿಸ್ತಾರೆ ನೋಡಿ, ಆ ಸಂದರ್ಭ ಅಲ್ಲಿನ ಏನು ಪದರಗಳು ಹರಿದು ಹೋಗಿದೆ. ಸೊ ಇಲ್ಲಿ ಮೆದುಳಿಗೆ ರಕ್ತಸ್ರಾವ ಆಗ್ತಾ ಇಲ್ಲ, ಅದು ನಿಂತು ಹೋಗಿದೆ. ಸೊ ನರವಿಜ್ಞಾನ ವಿಭಾಗದ ವೈದ್ಯರಾಗಿರುವ ಡಾಕ್ಟರ್ ಶ್ರೀಕಾಂತ್ ಸ್ವಾಮಿಯವರು ಈ ಯುವಕನನ್ನು ಚಿಕಿತ್ಸೆಗೆ ಒಳಪಡಿಸಿದವರು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಬಲವಂತವಾಗಿ ನಿಮ್ಮ ಕತ್ತನ್ನು ಏನಾದರೂ ತಿರುಗಿಸಿದರೆ ಅದು ರಕ್ತ ಹೆಪ್ಪುಗಟ್ಟೋದಕ್ಕೆ ಕಾರಣ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಮೆದುಳಿಗೆ ರಕ್ತ ಹರಿಯೋದಿಲ್ಲ, ಇದರಿಂದಾಗಿ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸೆಲೂನ್ನಲ್ಲಿ ಮಸಾಜ್ ಮಾಡಿಸುವ ಸಂದರ್ಭ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾಕಂದರೆ ಒಂದಷ್ಟು ಜನ ತುಂಬ ಟೆಕ್ನಿಕಲಾಗಿ ಗೊತ್ತಿದ್ದವರು ಕೂಡ ಇರ್ತಾರೆ, ಆದರೂ ಕೂಡ ಹೇಳೋದಕ್ಕಾಗಲ್ಲ. ಸೊ ಬಲವಂತವಾಗಿ ತಿರುಗಿಸುವ ಸಂದರ್ಭ ಏನಾದರೂ ಬಂದಲ್ಲಿ ಈ ಥರ ಏನು ಮೆದುಳಿಗೆ ರಕ್ತ ಸಂಚಾರ ನಿಂತು ಏನಾದರೂ ಹೋದರೆ ಸ್ಟ್ರೋಕಿಗೆ ಒಳಗಾಗುವ ಸಂಭವ ಇರುತ್ತೆ. ಮತ್ತು ಸಕಾಲದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಏನಾಗಲ್ಲ, ಬಟ್ ಆ ಟೈಮ್ನಲ್ಲಿ ನಮಗೆ ಅದು ಗೊತ್ತಾಗಬೇಕಾಗುತ್ತೆ. ಸೊ ಸೆಲೂನಿಗೆ ಹೋಗಿ ಏನು ಕೂದಲು ಕಟ್ ಮಾಡಿದ ಬಳಿಕ ಮಸಾಜ್ ಪಡ್ಕೊಳ್ಳುವವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು.